ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನಿ ಶೀಲಾ ಕುಂದರ್ ಇತ ವಾರ್ತೆ ದೇವರ ರಡ್ಡು ಸರತ್ತ 28 ಎಂಕ್ಲೆ ಅಧಿಕಾರಗು ಬರ್ಪ ದುಡ್ಡು ಸೇರಿನಂಚ ಕಂಬುಳಗೆ ಇಂಚಿನ ಮತ ಕೊರಡ ಐನು ಕೊರ್ಪಾಂದ್ ಮುಖ್ಯಮಂತ್ರಿ ಸಿದ್ದರಾಮಯ್ಯರಪ್ಪ ಅಂತೆರ ಬಂಟ್ವಾಳ ತಾಲೂಕದ ಮೂಡೂರು ಪಡೂರು ಕಂಬುಳದ ಸಭಾಲಿ ಸೂದಿಪನ ಮಲ್ತದ 6 ಪಾತಿರಿಯರು ಬಂಟ್ವಾಳ ತಾಲೂಕದ ನಾವೂರು ಕೂಡಿಬೆಳ್ದು ನಡೆದಿನ ಮುಡೂರು ಪಡೂರು ಕಂಬಳದ ಸಭಾಲೆಸರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಪಾಲ್ದೊಂಡಿರ ಮುಖ್ಯಮಂತ್ರಿಯರಿಗೆ ಕಂಬುಲದ ಬೆತ್ತ ಕೊಡ್ದು ಸಂಪ್ರದಾಯಡು ಎತ್ಕೊಂಡಿರ ಸಿದ್ದರಾಮಯ್ಯರು ಸಭಾಲೆಸು ಉದಿಪನ ಮಲ್ತಿರ ಮೂಡೂರು ಪಡೂರು ಕಂಬಳ ಸಮಿತಿದ ಮರ್ಯಾದೆ ಗುರ್ಕಾರ್ಯರು ಬೊಕ್ಕ ದುಮ್ಮುದ ಮಂತ್ರಿ ಬಿರಾಮನತ್ರೈ ಸುರುತ್ತ ಪಾತ್ರ ಪಂಡದ ಬೆಂಜನಪದ ಕ್ರೀಡಾಂಗಣ ಕಟ್ಯರೆ 10 ಕೋಟಿ ರೂಪಾಯಿ ಮಂಜೂರಾದ ಐನ ಅನುಷ್ಠಾನ ಮಲ್ಪರೆ ಸಾಧ್ಯ ಆದಿಜ್ಜಾಂಡ್ ಕ್ರೀಡಾಂಗಣ ಕಟ್ಯರೆ ಬೊಕ್ಕರ ಇಂಕ ಅವಕಾಶ ಕೊರಡೊಂದು ಮುಖ್ಯಮಂತ್ರಿಲೆಡ ಭಿನ್ನೈತುಂಡೆರ ಮುಖ್ಯಮಂತ್ರಿಯರು ಪಾತಿರ್ದು ಮಾತಾ ಜಾತಿ ಧರ್ಮದಕ್ಲು ಪಾಲ್ದಿತ್ತನ್ನ ಬಾರಿ ಪುದರ್ ಪೊಯ್ ಗುಬ್ಬು ಕಂಬುಲನು ಒರಿಪಾದು ಬುಲೆ ಪಾವನವು ನಮ್ಮ ಜವಾಬ್ದಾರಿಂದ ಪಂಡಿನ ಮುಖ್ಯಮಂತ್ರಿಲು ರಡ್ಡು ಸರತ್ತ 28 ಎಂಕುಲೆ ಅಧಿಕಾರಗು ಬರ್ಪ ಕಂಬುಲುಗೆ ಇಂಚಿನ ಕೊರಡ ದುಡ್ಡು ಸೇರಿದ ಮಾತಾ ಪ್ರೋತ್ಸಾಹ ಕೊರ್ಪುಣಂದು ಪಂಡಿನ ಮುಖ್ಯಮಂತ್ರಿಯರು ಬೆಂಜನಪದ ಕ್ರೀಡಾಂಗಣ ಕಟ್ಟನ ಬಗೆಟ್ಟು ಘೋಷಣೆ ಮಲ್ತೆರ ವಿಧಾನಸಭೆದ ಗುರ್ಕಾರ್ಯರು ಯುಟಿ ಖಾದರ್ ಫರೀದ್ ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಬಾರ್ಕುರು ಮಹಾಸಂಸ್ಥಾನದ ಡಾಕ್ಟರ್ ಸಂತೋಷ್ ಗುರೂಜಿ ವಿಧಾನ ಪರಿಷತ್ ಸದಸ್ಯರೈನ ಸಲೀಂ ಅಹಮದ್ ಬೊಕ ಐವನ್ ಡಿಸೋಜಾ ಶಾಸಕರೈನ ಟಿಡಿ ರಾಜೇಗೌಡ ಬೊಕ ಅಶೋಕ್ ಕುಮಾರ್ ರೈ ದುಂಬುದ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಬೇತೆ ನಿಗಮಲಿನ ಗುರ್ಕಾರ್ಯರೈನ ಲಾವಣ್ಯ ಬಳ್ಳಾಲ್ ಟಿಎಂ ಶಹೀದ್ ತೆಕ್ಕೇಲ್ ಮಮತಾ ಡಿಎಸ್ ಗಟ್ಟಿ ಶಾಲೆಟ್ ಪಿಂಟೋ ಸದಾಶಿವ ಉಳ್ಳಾಲ ಮುಖ್ಯಮಂತ್ರಿಗಳನ್ನ ಮಾಧ್ಯಮ ಸಲಹೆಗಾರರು ಕೆವಿ ಪ್ರಭಾಕರ್ ರಾಜ್ಯ ಯುವ ಕಾಂಗ್ರೆಸ್ ಗುರ್ಕಾರ್ಯರು ಮಂಜುನಾಥ ಗೌಡ ಧನಭಾಗ್ಯಾರ್ ಕೆಪಿಸಿಸಿ ಪ್ರಧಾನ ಕಾರ್ಯಂತರ ಪದ್ಮರಾಜ್ ಆರ್ ಪೂಜಾರಿ ಬೊಕ ಕೃಪಾ ಅಮರ್ ಆಳ್ವ ಬಂಟ್ವಾಳ ವಲಯದ ಧರ್ಮಗುರು ವಿಕ್ಟರ್ ಡಿಸೋಜಾ ವಿಲ್ಫ್ರೆಡ್ ರಾಡ್ರಿಗಸ್ ಮೈಸೂರು ದುಂಬುದ ಶಾಸಕರು ಶಕುಂತಲಾ ಟಿ ಶೆಟ್ಟಿ ಮೂಡೂರು ಪಡೂರು ಕಂಬಳ ಸಮಿತಿದ ಗುರುಕಾರ್ಯರು ಪಿಯೂಷ್ ಎಲ್ ರಾಡ್ರಿಗಸ್ ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ ಕಾರ್ಯಕ್ರಮ ಇಟ್ಟರು. ಪಶ್ಚಿಮ ವಾಹಿನಿ ಯೋಜನೆ ಅಂತ ಒಂದು ಯೋಜನೆ ಇದೆ. ಅದು ಯೋಜನೆ ಹೆಸರು ಕೊಟ್ಟು ಆ ಯೋಜನೆ ಆದರೂ ಕೂಡ ಒಂದು ಪೈಸೆ ಪಶ್ಚಿಮ ಯೋಜನೆಯಲ್ಲಿ ಅವಕಾಶ ಬಜೆಟ್ನಲ್ಲಿ ಆಗಲಿಲ್ಲ. ನೀವು ಬಜೆಟ್ನಲ್ಲಿ ಪಶ್ಚಿಮ ಯೋಜನೆಗೆ ಈ ದುಡ್ಡನ್ನು ಇಡಬೇಕು, ಕಾರ್ಯಕ್ರಮ ಕೊಡಬೇಕು ಅಂತೇಳಿ ನಾವು ಒಂದು 100 ಜನ ಹೋಗಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದು. ಅವರು ಹೇಳಿದರು, ನೀನು ಈ ಹೊತ್ತಿಗೆ ಬರೋದಾ, ನಾಳೆ ಬಜೆಟ್ ಇದೆ, ಈ ಸಂದರ್ಭ ಬಂದರೆ ನಾನು ಏನು ಮಾಡೋದು ಅಂತ ಹೇಳಿ ನನಗೆ ಹೇಳಿದರು. ನಾನು ನಿರಾಶೆಯಿಂದ ಬಂದೆ. ಆದರೆ ಬಜೆಟ್ನಲ್ಲಿ ನೋಡ್ತೀನಿ, ಈ ಕರಾವಳಿಯ 3 ಜಿಲ್ಲೆಗಳಿಗೆ ವಿಶೇಷವಾಗಿ ಪಶ್ಚಿಮ ವಾಹಿನಿ ಯೋಜನೆಗೆ ಪ್ರಥಮ ಬಾರಿಗೆ 300 ಕೋಟಿ ರೂಪಾಯಿಯನ್ನು ಇಟ್ಟು ಬರೀ 3 ಜಿಲ್ಲೆಗೆ ಮಾತ್ರ ಕೊಟ್ಟಿರ್ತಕ್ಕಂಥ ಒಂದು ಕೀರ್ತಿ ಇದ್ರೆ ಅದು ಸಿದ್ದರಾಮಯ್ಯ ಸಲ್ಲುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. 2013ರಿಂದ 2018ರವರೆಗೆ ನಾನು ಮುಖ್ಯಮಂತ್ರಿ ಆಗಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಯಾವತ್ತೂ ಕೂಡ ಹಣಕಾಸಿನ ಮುಗ್ಗಟ್ಟನ್ನು ಎದುರಿಸಿರಲಿಲ್ಲ. ಈಗಲೂ ಕೂಡ ಎದುರಿಸಲ್ಲ. ಅದು 2013ರಿಂದ 2018 ರಮನಾಥ್ ರೈ ಅವರು ಕೂಡ ಮಂತ್ರಿಯಾಗಿದ್ದರು ನನ್ನ ಸಂಪುಟದಲ್ಲಿ. ಅವರು ಆ ಕಾಲವನ್ನು ಸುವರ್ಣ ಯುಗ ಅಂತೇಳಿ ಕರೆದಿದ್ದಾರೆ. ಅದು ನಿಜವಾಗ್ಲೂ ಸುವರ್ಣ ಯುಗನೇ. ಅವರ ಕ್ಷೇತ್ರಕ್ಕೆ ರಮನಾಥ್ ರೈ ಅವರು ರಾಜ್ಯ ಸರ್ಕಾರದಿಂದ 5,000 ಕೋಟಿ ರೂಪಾಯಿಗಳನ್ನು ತಂದಿದ್ದರು. ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ರು. ಆದರೂ ಸೋತರು ಅಂತಕ್ಕಂಥದ್ದೇ ಬಹಳ ನೋವಿನ ಸಂಗತಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅವರು ಸೋಲ್ಬಾರ್ದಾಗಿತ್ತು ಅಲ್ವಾ?
ಆದರೂ ಅವ್ರ ಕ್ಷೇತ್ರದ ಜನ ಸೋಲಿಸಿದ್ದಾರೆ. ಸೋಲಿಸಿದ್ದು ನನ್ನ ಪ್ರಕಾರ ನ್ಯಾಯ ಅಲ್ಲ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಯಾಕಂತಂದ್ರೆ ಉತ್ತಮ ರೀತಿಯಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ರು, ಅವ್ರ ಕ್ಷೇತ್ರದ ಅಭಿವೃದ್ಧಿನೂ ಮಾಡಿದ್ರು, ರಾಜ್ಯ ಸರ್ಕಾರದಿಂದ ಅನುದಾನವನ್ನು ಕೂಡ ತಂದಿದ್ರು. ಆದರೂ ಕೂಡ ಸೋತರು ಅಂತಕ್ಕಂಥದ್ದು ನೋವಿನ ಸಂಗತಿ ಅಲ್ವಾ. ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಆ ವರ್ಗದ ಜನರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆ ಶಕ್ತಿ ತುಂಬತಕ್ಕಂಥ ಕೆಲಸ ಕಳೆದ 83ರಿಂದ 88ರವರೆಗೆ ಮಾಡಿದ್ದು, ಮತ್ತೆ 2023ರಿಂದ ಇಲ್ಲಿವರೆಗೂ ಮಾಡ್ತಾ ಇದ್ದೀವಿ, ಮುಂದೇನೂ ಕೂಡ ಮಾಡ್ತೀವಿ. ಮುಂದೇನೂ ಕೂಡ ಮಾಡ್ತೀವಿ. ಜನ ನಮಗೆ ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ, ಭರವಸೆ ಇದೆ. 2028ಕ್ಕೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ. ನಾವು ಅಧಿಕಾರದಲ್ಲಿರುವಾಗ ಈ ಕಂಬಳಕ್ಕೆ ಏನೆಲ್ಲ ಪ್ರೋತ್ಸಾಹ ಕೊಡಬೇಕು ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟಿದ್ದೀವಿ ಅಲ್ವಾ. ಮುಂದೇನೂ ಕೊಡ್ತೀನಿ, ಮುಂದೇನೂ ಕೊಡ್ತೇನೆ. ಮಸನೋಡು ಪುಣಕಂಪ್ಯರೆ ಗುಂಡಿ ತೋಡ್ನಕ್ಲಿಗ ಮರಿಯಲೋಡು ಅನುಕೂಲಾಪನಂಚ ವ್ಯವಸ್ಥೆ ಮಲ್ಪಡೊಂದು ವಿಧಾನಸಭೆತ ಸ್ಪೀಕರ್ ಯುಟಿ ಖಾದರ್ ಫರೀದ್ ಪಂತೆರ ಉಳ್ಳಾಲ ತಾಲೂಕದ ನಾಟ್ಯಕಳ್ದ ಇಫ್ತಾರ್ ಕುಟುಂಬಕ ಮಸನೋಡು ಗುರಿ ತೋಡ್ನಕ್ಲಿಗ ಮೆಚ್ಚುಗೆದ ಮರ್ಯಾದೆ ಲಿಸ್ಟಾರ್ ಪಾತಿರಿಯರು. ಹ್ಯೂಮ್ಯಾನಿಟಿ ಫೌಂಡೇಶನ್ ಟ್ರಸ್ಟ್ದ ನಿಲೆಟ್ ಇಫ್ತಾರ್ ಕುಟುಂಬಕ ಪುಣಕೊಂಪೆರೆ ಮಸನೋಡು ಧರ್ಮಗು ಗುರಿತೋಡ್ನಕ್ಲಿಗ ಮೆಚ್ಚುಗೆದ ಮರ್ಯಾದೆ ಸಂದಾವನ ಕಾರ್ಯಕ್ರಮ ಉಳ್ಳಲ ತಾಲೂಕು ನಾಟ್ಯಕಳ್ಳ ನಡೆತಂಡು ಹ್ಯೂಮ್ಯಾನಿಟಿ ಫೌಂಡೇಶನ್ ಗುರ್ಕಾರ್ಯರ ನಾಸಿರ್ ಸಾಮಣಿಗೆ ಕಾರ್ಯಕ್ರಮಟ್ಟು ಗುರ್ಕಾರ್ಮೆ ವಹಿಸಿದ ಸುರುತ ಪಾತಿರ ಪಂಡ್ಯರ ಸೈಯದ್ ಅಮೀರ್ ತಂಗಳ್ ದುವಾ ನಡಪಾದು ಕುರಿಯರು ಮಲ್ಲವಿನರಾದ ರಾಜ್ಯ ವಿಧಾನಸಭೆತ ಸ್ಪೀಕರ್ ಯುಟಿ ಖಾದರ್ ಫರೀದ್ ಪಾತಿರ್ದ ಕಂಪ್ಯರೆ ಗುರಿ ದೆಪ್ಪುನಕ್ಲಿಗೆ ವ್ಯವಸ್ಥೆ ಇಜ್ಜಿ ಮರಿಯಲೋಡು ಕಂಪ್ಯರೆ ಅನುಕೂಲ ಆಪುನಂಚ ರೈನುಕೋಟು ಸ್ಟ್ಯಾಂಡ್ದ ವ್ಯವಸ್ಥೆ ಮಲ್ತು ಕೊರ್ಪುನೊಂದು ಭರವಸೆ ಕೊರಿಯರು. ಮಸನೋಡು ಧರ್ಮಗೂ ಗುರಿದೆಪ್ಪುನ ಒಟ್ಟು 15 ಜಮಾತದ 80 ಜನಕ್ಕೂ ಸಮ್ಮಾನದ ಮರ್ಯಾದೆ ಮಲ್ತೆರು. TS ಅಬ್ದುಲ್ಲಾ ಮೇಲ್ಮನೆ ಮರ್ಯಾದೆ ಗುರ್ಕಾರ್ಯರ ಅಲಿ ಕೊನ್ನಿ ಪಾರೆ ಕಾರ್ಯಕ್ರಮ ಟಿಕ್ತೆರು. ನಾನು ಎಲ್ಲರನ್ನು ಬಹುಶಃ ಇವತ್ತು ಇನ್ನು ಯಾರು ಬರ್ತಾ ಇದ್ದಾರೆ ಆ ಕೆಲಸ ನಿರ್ವಹಿಸಿದಂತಹ ಕಬರು ನಿರ್ಮಾಣ ಮಾಡಲಿಕ್ಕೆ ಯಾರು ಕೆಲಸ ನಿರ್ವಹಿಸ್ತಾ ಇರಲ್ಲ, ಕೆಲವು ಬಂದಿರ್ಬೋದು, ಕೆಲವು ಬರಲಿಕ್ಕಿರ್ಬೋದು. ಅದೆಲ್ಲರಿಗೂ ನಾನು ಇವತ್ತು ವಿಶೇಷವಾಗಿ ಅಭಿನಂದಿಸ್ತೇನೆ. ನಿಮ್ಮ ಸೇವೆಯನ್ನು ನಾವು ಯಾವಾಗಲೂ ಕೂಡ ಗಮನ ಇಟ್ಕೊಂಡಿದ್ದೇವೆ. ನಿಮ್ಮ ನಿಸ್ವಾರ್ಥವಾದ ಒಂದು ಶ್ರಮ ಬಹುಶಃ ಎಲ್ಲರಿಗೂ ಕೂಡ ಮಾದರಿ ಮತ್ತು ಯುವಕರಿಗೆ ದೊಡ್ಡ ಮತ್ತು ಪ್ರೇರಣೆ ಮತ್ತು ಸೋದರತೆಯ ಒಂದು ಪ್ರೀತಿಯ ಮತ್ತು ಗೌರವದ ಒಂದು ಕೆಲಸ ತಾವು ಮಾಡ್ತಿದ್ದೀರಿ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಈ ಯಾರು ಗಲಾಟೆ ಮಾಡ್ತಾರೆ, ಯಾರು ಉಪದ್ರ ಮಾಡ್ತಾರೆ, ಇವರನ್ನೆಲ್ಲ ಕೂಡ ಜೈಲಲ್ಲಿ ಹಾಕೋ ಬದಲು ಈ ಕಬೂರ್ ಎಲ್ಲರ ಜೊತೆ 4 ದಿವಸ ಕಲಿಸಿದರೆ ಕರೆಕ್ಟ್ ಆಗ್ತಾರೆ, ಏನು ತೊಂದರೆ ಇಲ್ಲ. ಎಲ್ಲ ಅವರ ಅಹಂಕಾರವು ದೂರ ಹೋಗ್ತದೆ, ಅವರ ಕೋಪ ದೂರ ಹೋಗ್ತದೆ, ಅವರ ಎಲ್ಲ ಕೂಡ ದೂರ ಹೋಗಿಕೊಂಡು ಯುದ್ಧ ಎಲ್ಲ ಕೂಡ ನಿಲ್ಲಿಸ್ತಾನೆ. ಇಷ್ಟೇ ಅಂತ ಹೇಳಿಕೊಂಡು ಒಂದು 10 ಸಲ ಮನೆವರಿಕೆ ಇವರ ಜೊತೆ ಟ್ರೈನಿಂಗ್ ಹಾಕಿ ಬಿಡಬೇಕು. ಜೈಲಲ್ಲಿದ್ದರು ಅಂತ ಅಂದು ಬ್ಯಾಜ್ ಮಾಡಿ ಕೊಟ್ಟು ಇವರ ಜೊತೆ ಒಂದು 10 ದಿವಸ ಟ್ರೈನಿಂಗ್ ಬಿಟ್ಟರೆ ಕರೆಕ್ಟಾಗಿ ಬರುವಂಥ ವಿಚಾರ ಆಗ್ತದೆ. ಅವಾಗ ವಿಷಯ ಏನಂತ ಜಾನೋದಿ ಆಗುವಂಥ ಪರಿಸ್ಥಿತಿಯಾಗಿ ಹೃದಯ ಮತ್ತು ಮನಸ್ಸು ಅದು ಶುದ್ಧೀಕರಣಗೊಳಿಸುವಂಥ ಕೆಲಸ ಹೋಗ್ತಾಯಿದೆ. ಎಲ್ಲ ಕೂಡ ಕೋಪ ಗೀಪ ಎಲ್ಲ ಆಟೋಮ್ಯಾಟಿಕ್ ಹೋಗ್ತದೆ. ಈ ರೀತಿ ಯಾಕಂದ್ರೆ ಎಲ್ಲಿದೆ ಅದು ಅಲ್ಲದೆ
ಯುವಕರಿಗೆ ಮತ್ತು ವಿದ್ಯಾರ್ಥಿಗಳು ಇವರನ್ನು ಜಾಸ್ತಿ ಪರಿಚಯ ಮಾಡಿಕೊಟ್ಟು ಇವರು ಮಾಡೋ ಕೆಲಸವನ್ನು ಅರ್ಥ ಮಾಡಿಕೊಂಡಾಗ ಅವರು ಕೂಡ ಸರಿದಾರಿಗೆ ಬರುವಂಥ ಕೆಲಸ ಇವತ್ತು ಆಗ್ತದೆ. ಆದ ಕಾರಣ ಇದರ ಬಗ್ಗೆ ನಿಮ್ಮನ್ನು ಗೌರವಿಸುವಂಥ ಕಾರ್ಯಕ್ರಮ ನನಗೆ ಅತ್ಯಂತ ಸಂತೋಷ, ಗೌರವ. ನಾನು ಕೂಡ ಯಾವುದೇ ಒಂದು ರೀತಿಯಿಂದ ನಿಮ್ಮ ವರ್ಗ ಯಾವುದು ಈ ರೀತಿ ಕೆಲಸ ನಿರ್ವಹಿಸ್ತಾರೆ ಅವ್ರಿಗೊಂದು ಸಹಕಾರ ಕೊಡಬೇಕಂತ ನಾನು ಕೂಡ ಮನಸ್ಸಿನಲ್ಲಿ ಭಾಳಷ್ಟು ಸಮಯದಿಂದ ಇವತ್ತು ಇದೆ. ಹವಾನಿಯಂತ್ರಣ ವ್ಯವಸ್ಥೆ ಪಾಡು ನೀಡಿದವರ ಗಿರಾಕಿಲಿಗೆ ನನಲಾತ್ ಅನುಕೂಲ ಆಯ್ರೆಯುಂಡೊಂದು ರಾಜ್ಯದ ದುಂಬುದ ಮಂತ್ರಿ ಬಿ ರಮನಾಥ್ ರೈ ಪಂತೆರ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ BC ರೋಡ್ ಶಾಖೆಯನ್ನು ಉದಿಪನ ಮಂತದ 6 ಪಾತಿರಿಯರು ಕುಡ್ಲದ ಪಡೇಲ್ಡ್ ಪ್ರಧಾನ ಆಫೀಸ್ ಉಪ್ಪನ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಸಜ್ಜೆ ಮಂತಿನ ಹವಾನಿಯಂತ್ರಣದ BC ರೋಡ್ ಶಾಖೆದ ಉದಿಪನಲೆ ಶನಿವಾರ ನಡೆತಂಡ. BC ರೋಡ್ ಜೋಡು ಮಾರ್ಗದ SR ಕಾಂಪ್ಲೆಕ್ಸ್ ಉಪ್ಪನ ಈ ಶಾಖೆನ ರಾಜ್ಯದ ದುಂಬುದ ಮಂತ್ರಿ ಬಿ ರಮನಾಥ್ ರೈ ಉದಿಪನ ಮಂತದ ಎಡ್ಡೆಪ್ಪು ಬಯಕೇರ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘಗೂ ಜಿಲ್ಲೆ ದೊರ್ಮೆಡ ಶಾಖೆಲಿತ್ತದ ಎಡ್ಡೆ ಸೇವೆ ಒದಗವೊಂದುಂಡು. BC ರೋಡ್ ಶಾಖೆ ಹವಾನಿಯಂತ್ರಣ ವ್ಯವಸ್ಥೆ ಸೆಡ್ಸೌಂದಿ ನಡೆದವರ ಗಿರಾಕಿಲಿಗೆ ನನಲಾತ ಅನುಕೂಲ ಆಯ್ರೆಂಡೊಂದು ಪಂಡ್ಯರ. ಗೆಜ್ಜಿಗೆರೆ ಅಭಿವೃದ್ಧಿ ಚಾರಿಟಬಲ್ ಟ್ರಸ್ಟ್ ಬಕ ಸಜಿಪಾ ಮುನ್ನೂರು ಮೂರ್ತಿದಾರರ್ನ ಸೇವಾ ಸಹಕಾರಿ ಸಂಘದ ಗುರ್ಕಾರ್ಯರು ಸಂಜೀವ ಪೂಜಾರಿ ಸಂಘದ ಭದ್ರತಾ ಕೋಣೆ ಉದಿಪನ ಮಂತದ ಎಡ್ಡೆಪ್ಪು ಬೇಕಿಯರ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಗುರ್ಕಾರ್ಯರು ಚಿತ್ತರಂಜನ್ ಬೋಳಾರ ಗುರ್ಕಾರ್ಮಿದ ಪಾತ್ರ ಪಂಡದ ಕರಿನ 14 ವರ್ಷಲಡ ಸಂಘ ಮಹತ್ವದ ಬುಲಿಚಲಾತಂಡ ಇತ್ತೆ ಸಂಘದ ವ್ಯವಹಾರ 300 ಕೋಟಿ ರೂಪಾಯಿಲೆಗೆ ಮುಟ್ಟುದುಂಡು ಗಿರಾಕಿಲನ ಬಿರಿಸಾಯಿಡ್ದೊಂದು ಸಾಧ್ಯ ಆತಂಡ BC ರೋಡ್ ಶಾಖೆಗೆ ಸ್ವಂತ ಕಟ್ಟೋಣಗಾದ ಪ್ರಯತ್ನ ಮಲ್ಪನೊಂದು ಪಂಡ್ಯರ. ಬಂಟ್ವಾಳ ನಗರ ಅಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ಬೇಬಿ ಕುಂದರ್, ಪಾಣೇರು ಸುಮಂಗಲ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಗುರ್ಕಾರ್ಯರು ನಾಗೇಶ್ ಕಲ್ಲಡ್ಕ, ಬಂಟ್ವಾಳ ಕೆಥೋಲಿಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಗುರ್ಕಾರ್ಯರು ಜೀವನ್ ಲಾಯ್ಡ್ ಪಿಂಟೋ ಲೇಸ್ಡ್ ಪಾಲ್ಗೊಂಡರು. ಸಂಘದ ಸಮಾನತೆಯನ್ನ ಈ ಒಂದು ಕಾರ್ಯಕ್ರಮ ನೋಡ್ಬೋದು. ಅದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ಕಾಂಪಿಟಿಷನ್ ಅಂತ ಹೇಳಿದ್ರೆ ಹೆಲ್ದಿ ಕಾಂಪಿಟಿಷನ್ ಅಂತ ಹೇಳ್ತೀವಿ, ಅದಕ್ಕೆ ಆದ್ಯತೆ ಕೊಡ್ತಾರೆ ಅಂತ ನಾನು ಬಹುಶಃ ಈ ಒಂದು ಶಾಖೆಯಲ್ಲಿ ಭಾಗವಾಗಿ ಗ್ರಾಹಕರಿಗೆ ಶಾಖೆ ಶುಭ ಹಾರೈಕೆಯನ್ನು ಮಾಡಿ ಉಪಯೋಗಿ ಕಾಣಂದ ತೊಡಕ್ ಬಂದಾಗಲ ಫಸ್ಟ್ ಫೋನ್ ಮಾಡ್ತೀನಿ ಐತ ಅಧ್ಯಕ್ಷರಿಗೆ ಕಲಿತಾಸಿ ಅక్కడ ಒಬ್ಬೇ ಸೊಸೈಟಿ ಫೋನ್ ಮಾಡ್ತಿಲ್ಲ ಐಕೊಂದು ಎಡ್ಡೆ ಸ್ಪಂದನೆ ಕೊಟ್ಟು ಐಕೊಂದು ಪರಿಹಾರ ಮಾಡ್ಕೊಂಡು ಸ್ವಾಭಾವಿಕ ಅಧ್ಯಕ್ಷರು ಬಹುಶಃ ಒಂದು 10-16 ವರ್ಷ 33 ಶಾಖೆ ಮಲ್ಕೊಂಡಂತ ಅವು ಎಲ್ಲಿ ಸಾಧನೆ ಆಗ್ತದೆ. ಬಹುಶಃ ಅದ್ರ ಜೀವನದು ಮಸ್ತ್ ಅದ್ರ ಶ್ರಮ ಪಟ್ಟಿದೆ. ಪಂಚಾಯತ್ ಸಂಸ್ಥೆ ಬಹುಶಃ 16 ವರ್ಷ ಎಡ್ಡೆ ರೀತಿ ಜನಕ್ಕೆ ಸ್ಟಾಂಪ್ ಪೇಪರ್ದ ಒಂದು ಸೇವೆ ಕುರಿತೇವೆ ಗಣಮಿತವಾದ ಜನಕ್ಕೆ ಎಡ್ಡೆ ಸೇವೆ ಕೊಟ್ಟು ಬಂದು ಶುಭ ಹಾರೈಸಿದ್ದು. ಮೇ, ಜೂನ್, ಜುಲೈ ಮಕ್ಕಳಿಗೆ ಫೀಸ್ ಬರೆಯುವಂತ ಕಷ್ಟದ ಕಾಲ. ಆ ಸಂದರ್ಭದಲ್ಲಿ ಅದನ್ನು ಕೊಡುಗೆಯನ್ನು ಕೊಟ್ಟೆವು. ಆ ಸಂದರ್ಭದಲ್ಲಿ ನಾವು 90 ಕೋಟಿ ಗೋಲ್ಡ್ ಲೋನ್ ಕೊಟ್ಟೆವು. ಆ ಗೋಲ್ಡ್ ಲೋನ್ ಕೊಟ್ಟಂತೆ ನಮ್ಗೆ ಒಂದು ಹೆಜ್ಜೆ ಆಯ್ತು. ಆ ಹೆಜ್ಜೆ ಕುರಿತು ಇಂದಿಗೆ ನಾವು ಗೋಲ್ಡ್ ಲೋನ್ ಎಲ್ಲಿ ಕೇಳಿದ್ರು ಕೂಡ ಆತ್ಮಶಕ್ತಿ ಅಂತ ಹೇಳುವಂತ ಪರಿಸ್ಥಿತಿ ಬಂತು. ಅದೇ ಬೇರೆಯವರಿಗೆ ಕೂಡ ಪ್ರೇರಣೆ ಆಯಿತು. ಈಗ ನಾವು ಮುಂದೆ ಯಾವ ರೀತಿ ಪರಿಸ್ಥಿತಿ ಅಂತ ಹೇಳಿದ್ರೆ ಎಲ್ಲಿಯಾದ್ರೂ ಗೋಲ್ಡ್ ಆಕ್ಷನ್ ಆಗುವಾಗ ಫೈನಾನ್ಸ್ ನವರಲ್ಲಿ ಹೋಗ್ಬೇಕು. ಈಗ ಆ ರೀತಿ ಅಲ್ಲ, ನಾವಲ್ಲ ಎಲ್ಲಾ ಸಹಕಾರಿಗಳಿಗೂ ನಿಮ್ಮ ಬಂಗಾರ ಏಲಮಾಯ ಇಲ್ಲ ಅಂತ ಹೇಳಿ ಹೋಗ್ತೇವೆ. ಯಾಕೆ ಸಾಧ್ಯ ಆಯ್ತು ಹೇಳಿದ್ರೆ ನಮ್ಮಲ್ಲಿ ಒಮ್ಮತದಿದ್ದಾಗ ಅದು ಸಾಧ್ಯ ಆಯಿತು. ಹಾಗಾಗಿ ಫೈನಾನ್ಸ್ಗಳ ಸಾಲದಲ್ಲಿ ನಾನು ತಿಳ್ಕೊಂಡೆ ಸುಮಾರು 60% ಸಾಲ ನಮ್ಗೆ ಬಂತು ಸೊಸೈಟಿಗಳಿಗೆ. ಕೇವಲ ನಮ್ಮ ಒಂದು ಸೊಸೈಟಿ ಅಲ್ಲ, ಎಲ್ಲರಿಗೂ ಕೂಡ ಈಗ ಗೋಲ್ಡ್ ಹೆಚ್ಚಾಗಿದೆ ಇದೇ ಒಂದು ಕಾರಣದಿಂದ. ಹಾಗಾಗಿ ನಾವು ಎಲ್ಲರೂ ಒಟ್ಟಾಗಿದ್ದಾಗ ಯಾವುದೇ ರೀತಿಯ ತೊಂದರೆ ಬಂದಾಗ ನಾವು ಎಲ್ಲರೂ ಎದುರಿಸಬಹುದು. ಅಥವಾ ಸರ್ಕಾರದ ಮುಂದೆ ಕೂಡ ನಮ್ಗೆ ಏನಾದ್ರೂ ತೊಂದರೆಗಳಿದ್ದಾಗ ಅದನ್ನು ಪರಿಹಾರ ಮಾಡಲಿಕ್ಕೆ ನವನಾಥ್ರಿ ಅಂತ ಲೀಡರ್ಗಳಿದ್ದಾಗ ನಮ್ಗೆ ಅದೆಲ್ಲ ಸಾಧ್ಯ ಅಂತ ಹೇಳಲಿಕ್ಕೆ ಹೆಮ್ಮೆಯಿಂದ ಹೇಳ್ತೇನೆ. ಹಳೆ ಅಂಗಡಿದ ಸಸಿಬಿತ್ಲ ಶ್ರೀ ಭಗವತಿ ದೇವಸ್ಥಾನದ ಐತಾರ ಚಂಡಿಕಾಯಾಗ ನಡಪಾದ ಶ್ರೀ ಭಗವತಿ ಅಮ್ಮ ಬಕ ಪರಿವಾರ ದೇವರಿಗೆ ಬ್ರಹ್ಮ ಕಲಶಾಭಿಷೇಕ ಮಾಡ್ತೇರ.
ಕುಡ್ಲ ತಾಲೂಕು ಹಳೆಯಂಗಡಿದ ಸಸಿಬಿತ್ಲ ಶ್ರೀ ಭಗವತಿ ದೇವಸ್ಥಾನದ ಐತಾರ ಸಾಪರಿವಾರ ಶ್ರೀ ಭಗವತಿ ಅಮ್ಮಗ ಬ್ರಹ್ಮ ಕಲಶಾಭಿಷೇಕ ಅಟ್ಟಣೆ ಮಲ್ತದಿತ್ತೆರ ವಿದ್ವಾನ್ ಕೃಷ್ಣಮೂರ್ತಿ ಭಟ್ ಪೊಯ್ಯಗುಡ್ಡೆ ಬಕ ಶ್ರೀಪತಿ ಭಟ್ ಪೊಯ್ಯಗುಡ್ಡೆ ಪೌರಾಹಿತ್ಯಡು ವೆಂಕಟೇಶ ತಂತ್ರಿ ಎಡಪದು ಮಾರ್ಗದರ್ಶನಡು ಪ್ರಧಾನ ಪೂಜೆ ಮಲ್ಪನ ಶ್ರೀನಿವಾಸಯ್ಯನೆ ಅಪ್ಪು ಪೂಜಾರೀತದ ಧಾರ್ಮಿಕ ವಿಧಿ ವಿಧಾನಗಳು ನಡತಂಡ ಕಾಂಡೆ ಚಂಡಿಕಾಯಾಗ ನಡಪಾದ ಬ್ರಹ್ಮ ಕಲಶಾಭಿಷೇಕ ಮಲ್ತೆರ ಮಧ್ಯಾಹ್ನ ಮಹಾಪೂಜೆ ಕರೀತದ ಮಲ್ಲಮಟ್ಟದ ನುಪ್ಪು ಪ್ರಸಾದ ನಡತಂಡ ಊರು ಪರ ಊರ್ಲೆನ ಭಕ್ತರ ಆಡಳಿತ ಬ್ರಹ್ಮ ಕಲಶ ಬೊಕ್ಕ ಜೀರ್ಣೋದ್ಧಾರ ಸಮಿತಿಲೆನ ಮಾತಾ ಪದಾಧಿಕಾರುಲು ಸದಸ್ಯರು ಈ ಪೊರ್ತುಡಿತದ ಕಾರ್ಯಕ್ರಮವನ್ನು ಪೊರ್ತಲು ಮಲ್ತು ಕೊಡ್ದು ಶ್ರೀ ಭಗವತಿ ಅಪ್ಪೆನ ಇಂಬ ನಟ್ಟೊಂಡ್ಯರ ಸಸಿಬಿತ್ಲು ಭಗವತಿ ದೇವಸ್ಥಾನದ ಆಡಳಿತ ಮೊಕ್ತೇಸರರ ಚಂದ್ರಶೇಖರ ಬೆಲ್ಚಡ ಆಡಳಿತ ಸಮಿತಿ ಒತ್ತು ಗುರುಕಾರ್ಯರು ವಿಶ್ವನಾಥ ಬೆಲ್ಚಡ ಪಂದಬುಟ್ಟ ಆದಿ ಉಡಿಪು ಬ್ರಹ್ಮ ಕಲಶ ಸಮಿತಿದ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ಕಾರ್ಯ ಗುರುಕಾರ್ಯರು ವಾಮನ ಎಡ್ಯ ಪಣವದ ಗುರುಕಾರ್ಯರು ಸುರೇಶ್ ಕೆ ಪಂಗ್ಯರ ತೋಕೂರು ಪ್ರಧಾನ ಕಾರ್ಯಂತರ ರಮೇಶ್ ಪಂಗ್ಯರ ಕರಿತೋಟ ಆಡಳಿತ ಸಮಿತಿ ಜತೆ ಕಾರ್ಯಂತರಾಯನ ರಾಜೇಂದ್ರ ಪ್ರಸಾದ್ ಎಕ್ಕಾರ್ಬಕ ಶಿವಣ್ಣ ಅಂಚನ್ ಕಾಪು ಬೊಂಬೈ ಸಮಿತಿ ಗುರುಕಾರ್ಯರು ವೇದ ಪ್ರಕಾಶ್ ಎಂ ಶ್ರೀಯನ್ ಈ ಪೊರ್ತುಡಿತ್ಯರ ಮಾರ್ಚ್ 10 ಕ್ಷೇತ್ರೋಡು ನಡಾವಳಿ ಮಲ್ಲ ಉಚ್ಚಯ 11 ಮಿಟ್ಟ ಭರಣಿ ಮಲ್ಲ ಉಚ್ಚಯ ಅಟ್ಟಣೆ ಮಲ್ದೆರ ಭಗವತಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಭಗವತಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದನಿ ಗೋವಿಂದ. ಕುಡ್ಲ ದಕ್ಷಿಣ ವಲಯದ ಬಿಜೆಪಿ ಮಹಿಳಾ ಮೋರ್ಚಾದ ನಿಲೆಟ್ ವಂದೇ ಮಾತರಂ 105ನೇ ವರ್ಷಾಚರಣೆ ಕುಡ್ಲದ ಟೌನ್ ಹಾಲ್ ಎದುರದ ರಾಜಾಜಿ ಪಾರ್ಕ್ಡ್ ಶನಿವಾರ ನಡೆತಂಡ ಜಿಲ್ಲಾ ಬಿಜೆಪಿ ಗುರುಕಾರ್ಯರು ಸತೀಶ್ ಕುಂಪಲ ಕಾರ್ಯಕ್ರಮ ಉದಿಪನ ಮಲ್ತೆರ. ಕುಡ್ಲ ದಕ್ಷಿಣ ವಲಯದ ಬಿಜೆಪಿ ಮಹಿಳಾ ಮೋರ್ಚಾದ ನಿಲೆಟ್ ವಂದೇ ಮಾತರಂ 105ನೇ ವರ್ಷಾಚರಣೆ ಕುಡ್ಲದ ಟೌನ್ ಹಾಲ್ ಎದುರದ ರಾಜಾಜಿ ಪಾರ್ಕ್ಡ್ ಶನಿವಾರ ನಡೆತಂಡ 200 ಹೆಚ್ಚು ಜನ ಪುಂಜೋನಕ್ಲು ಒಂಜೇ ಪೊರ್ತುಡು ವಂದೇ ಮಾತರಂ ಬದನು ಪಂಡದ ರಾಷ್ಟ್ರಭಕ್ತಿನ ದಿರ್ತು ಪತ್ತಿಯರ ತುಡರ ಪುಲ್ಪು ಪತ್ತಾದ ಕಾರ್ಯಕ್ರಮ ಶುರುವಾಂಡ ಭಾರತ ಮಾತೆನ ಪಟಕು ಪುರ್ಪಾರ್ಚನೆ ಮಲ್ತೆರ ಬಿಜೆಪಿ ಜಿಲ್ಲಾ ಗುರುಕಾರ್ಯರು ಸತೀಶ್ ಕುಂಪಳ ಸಭಾಲೇಸು ಉದಿಪನ ಮಲ್ತದ ಎಡ್ಡೆಪು ಬೈಕ್ಯರ ಶಾಸಕರ ಡಿ ವೇದವ್ಯಾಸ ಕಾಮತ್ ಪಾತ್ರದ ವಂದೇ ಮಾತರಂ ದೇಶ ಭಕ್ತಿ ಹೆಚ್ಚ ಮಲ್ಪನ ಪದ ಬ್ರಿಟಿಷರಿಗೆ ನಿದ್ರೆ ಇಜ್ಜಾಂದಿನಂಚ ಮಲ್ತಿನ ಪದ ಬ್ರಿಟಿಷರ ಭಾರತ ಬುಡ್ದು ಪೋಲೆ ಪನ್ಪನ ಘೋಷಣೆಗೊಂದುವೆ ಉಮೇದು ಕೊಡ್ತೊಂದು ಪಂಡ್ಯರ ವಿಧಾನ ಪರಿಷತ್ ಸದಸ್ಯರು ಕಿಶೋರ್ ಕುಮಾರ್ ಪುತ್ತೂರು ಸ್ವತಂತ್ರಗಾದ ಬಲಿದಾನ ಮಲ್ತಿನಕ್ಲೆನ ಜವನೇರಿ ಏಪಲ ನೆಂಪು ಮಲ್ತನೋಡೊಂದು ಪಂಡ್ಯರ ವಿಧಾನ ಪರಿಷತ್ ದುಂಬುದ ಸದಸ್ಯರು ಮೋನಪ್ಪ ಭಂಡಾರಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯಂತರ ಪ್ರೇಮಾನಂದ ಶೆಟ್ಟಿ ಮಹಿಳಾ ಮೋರ್ಚಾ ಜಿಲ್ಲಾ ಗುರುಕಾರ್ತಿ ಮಂಜುಳರಾವ್ ಕಾರ್ಯಕ್ರಮದಿತ್ತರ. श्यामला मातरं वन्दे मातरं वन्दे मातरं वन्दे ಎಲ್ಲರೂ ಕೂಡ ಕಡ್ಡಾಯವಾಗಿ ಎಲ್ಲ ಶಾಲಾ ಕಾಲೇಜು ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲ ಕಡೆ ಕೂಡ ವಂದೇ ಮಾತರಮನ್ನು ಖಂಡಿತವಾಗಿ ಆಡಲೇಬೇಕು. ಇದರ 2 ಪ್ಯಾರವನ್ನು ಕಟ್ ಮಾಡಿದರು ಇದರ ಮಧ್ಯೆ. ಅದನ್ನು ಕೂಡ ನರೇಂದ್ರ ಮೋದಿಯವರು ಮೊನ್ನೆ
ಅಧಿಕೃತವಾಗಿ ಜೋಡಿಸಿ ಎಲ್ಲ ಒಂದೇ ಮಾತರಂ ಯಾವ ರೀತಿ ಬಂಕಿಂ ಚಂದ್ರ ಚಟರ್ಜಿ ಅವರು ದೇಶಕ್ಕೆ ಅರ್ಪಣೆ ಮಾಡಿದ್ದಾರ ಅದೆಲ್ಲವನ್ನು ಹಾಡಲಿಕ್ಕೆ ಇವತ್ತು ಒಂದು ಅಧಿಕೃತವಾದ ಮುದ್ರೆಯನ್ನು ಹಾಕಿದ್ದಾರೆ. ಇವತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಇಂಥ ಒಂದು ಅದ್ಭುತವಾದ ಒಳ್ಳೆಯ ಕೆಲಸವನ್ನು ಮಹಿಳಾ ಮೋರ್ಚಾದ ಮುಖಾಂತರ ಮಾಡಿದ್ದೀರಿ. ಪ್ರೇರಣಾದಾಯಕವಾದಂಥ ವಿಚಾರವನ್ನು ಕೊಟ್ಟಂಥ ಗೀತೆ ಯಾವುದು ಅಂತ ಕೇಳಿದರೆ ಇದೇ ಒಂದೇ ಮಾತರಂ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಈಗಾಗಲೇ ಹೇಳಿದ ಹಾಗೆ ಬಂಕಿಂಚಂದ್ರ ಚಟರ್ಜಿ ಅವರು ಬರೆದ ಈ ಸಾಲನ್ನು ಎಲ್ಲೋ ಒಂದು ಕಡೆ ಓಲೈಕೆ ರಾಜಕಾರಣ ಮಾಡುವಂಥ ವ್ಯಕ್ತಿಗಳಿಗೆ, ಎಲ್ಲೋ ಒಂದು ಕಡೆ ಓಲೈಕೆ ರಾಜಕಾರಣ ಮಾಡುವಂಥ ವ್ಯಕ್ತಿಗಳು ಇದನ್ನು ಒಪ್ಪಿಕೊಳ್ಳಲಿಕ್ಕಿಲ್ಲ, ಇದನ್ನು ಹೇಳಲಿಕ್ಕಿಲ್ಲ. ಆದರೆ ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಈ ಭಾರತದ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ನಾವೆಲ್ಲರೂ ಈ ಭಾರತದ ತಾಯಿಯ ಮಕ್ಕಳು ಅಂತೇಳುವಂಥ ಭಾವನೆಯನ್ನು ಇಟ್ಟು ಇದಕ್ಕೆ ಇನ್ನಷ್ಟು ಶಕ್ತಿ ತುಂಬಿದಂಥ ವಿಶೇಷವಾದಂಥ ಒಂದೇ ಮಾತರಂ ಗೀತೆ. ಈ ತಾಯಿ ಭಾರತಾಂಬೆ ಇನ್ನೊಮ್ಮೆ ಪರಮವ್ಯ ಸ್ಥಿತಿಕೊಂಡು ಹೋಗಲಿಕ್ಕೆ ನಾವು ಕಟಿಬದ್ಧರಾಗಬೇಕು. ಅದಕ್ಕೆ ನೀವು ತಾಯಂದಿರು ಕಟಿಬದ್ಧರಾದಾಗ ದಕ್ಷಿಣದಲ್ಲಿ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯತೆ ಉಂಟು. ಆ ಮುಖಾಂತರ ಈ ಒಂದೇ ಮಾತರಂ ಮುಖಾಂತರ ಬರುವ 3 ವರ್ಷ ನಾವೆಲ್ಲರೂ ಜವಾಬ್ದಾರಿ ಇರುವವರು ನಾವು ಕೆಲಸವನ್ನು ಮಾಡುವ ಮುಖಾಂತರ ಈ ಭಾಗಕ್ಕೆ ಶಕ್ತಿಯನ್ನು ಕೊಡುವ, ಶಾಸಕರ ಪ್ರತಿಯೊಂದು ಅಭಿವೃದ್ಧಿಗೆ ನಾವು ಶಕ್ತಿಯನ್ನು ಕೊಡುವ ಮುಖಾಂತರ ಪ್ರತಿಯೊಬ್ಬರು ಕೂಡ ನಮ್ಮ ನರನಾಡಿಯಲ್ಲಿ ಒಂದೇ ಮಾತರಂ ಮುಖಾಂತರ ನಾವು ಈ ದೇಶಕ್ಕೆ ನಮ್ಮ ಪ್ರತಿಯೊಂದನ್ನು ಕೂಡ ದಾರಿ ಇರುವ ಒಂದು ವಿನಂತಿಯನ್ನು ಮಾಡ್ತಾ ಮಾತನ್ನು ಮುಗಿಸಿ. ಬಂಟ್ವಾಳ ತಾಲೂಕದ ನಾವೂರು ಕೂಡಿಬೆಳ್ಳು ನಡತಿನ ಮೂಡೂರು ಪಡೂರು ಕಂಬಳೋಡು ಕನೆಪಲೈಡು 11 ಜೋಡು ಸೇರಿದು ಒಟ್ಟು 151 ಜೋಡಿರುಕುಲು ಪಾಲ್ದೊಂಡ ಮಾಣಿ ನಾಗರಾಜ್ ಶೆಟ್ಟರ್ನ ರಡನೆ ನಂಬರ್ದರ್ಲೆಗೆ 15ನೇ ವರ್ಷದ ಬಂಟ್ವಾಳ ನಾವರದ ಮೂಡೂರು ಪಡೂರು ಜೋಡುಕರೆ ಕಂಬಳ ಕೂಟೋಡು ನಾವರದ ಮಲ್ಲ ವಿಭಾಗದ ಎರಡನೇ ಬಹುಮಾನ 11-05. ಬಂಟ್ವಾಳ ತಾಲೂಕದ ನಾವೂರು ಕೂಡಿಬೆಳ್ಳು ರಾಜ್ಯದ ದುಂಬುದ ಮಂತ್ರಿ ಬಿ ರಮಾನಾಥ್ ರೈ ಮರ್ಯಾದೆ ಗುರ್ಕಾರ್ಮೆಡ್ ಪಿಯೂಸ್ ಎಲ್ ರಾಡ್ರಿಗಸ್ ಗುರ್ಕಾರ್ಮೆಡ್ ನಡತಿನ ಮೂಡೂರು ಪಡೂರು ಜೋಡುಕೆರೆ ಕಂಬಳ ಐತಾರ ಮುಗಿತಲಾಂಡ್ ಕನೆಪಲಾಯ್ಡ್ 11 ಜೋಡು ಇರುಕುಲು ನಾಯರ್ ಎಲ್ಲಿಯೇಟ್ ಅಶ್ಪತ್ರಡ್ ಬಲ್ಲು ಎಲ್ಲಿಯೇಟ್ ಮುಪ್ಪ ಅಡ್ಡಪಲೈಡ್ ಎನ್ಮ ನಾಯರ್ ಮಲ್ಲೇಟ್ 20 ಬೊಕ್ಕ ಬಲ್ಲು ಮಲ್ಲೇಟ್ 14 ಜೋಡು ಸೇಟು ಒಟ್ಟು 151 ಜೋಡು ಇರುಕುಲು ಕಂಬಳದ ಪಂತೋಡು ಪಾಲ್ದಿತ್ತೊಂಡ ಕನೆಪಲೈಡ್ ಆಜರಿಕೋಲು ನೀಡ್ಸನೆಗೆ ನೀರು ರಟ್ಟದು ಅಲ್ಲಿಪಾದೆ ತಿಡ್ತ ಇಲ್ಲ ವಿನ್ಸೆಂಟ್ ಪಿಂಟೋ ಸುರುತ ಸ್ಥಾನ ಗೆಂದಿಯರು ಅಡ್ಡಪಲೈಡ್ 20 ದೊಡ್ಡಗುತ್ತು ಜಗದೀಶ್ ಎಂ ಶೆಟ್ಟಿ ಸುರುತ ಸ್ಥಾನ ಬೊಕ್ಕ ನಕ್ರೆ ಕೊರವಲಕಟ್ಟೆ ಲವೀನಡಿ ಅಲ್ಮೇಡ ರಡ್ಡನೆ ಸ್ಥಾನ ಗೆಂದಿದೆರು ನಾಯರ್ ಎಲ್ಲಿಯಟ್ ಪನೋಲಿ ಬೈಲ್ ಭಂಡಾರದ ಇಲ್ ರಮೇಶ್ ಎಂ ಕುಲಾಲ್ರನ ಬಿಯರುಕುಲು ಸುರುತ್ತೈ ನಾಮ ಬೊಕ್ಕ ಎನ್ಪ ಬಡಗುಬೊಟ್ಟು ಕಲ್ಲುಪಾಪು ಶ್ರೀಕ ಸಂದೀಪ್ ಶೆಟ್ಟಿಯರ್ನ ಇರುಕುಲು ರಡ್ಡನೇ ನಾಮಗು ಸಂಧ್ಯಾ ನಾಯರ್ ಮಲ್ಲ ಎಗ್ಗೆಡ್ ಮಾಣಿ ನಾಗರಾಜ ಶೆಟ್ಟಿಯರ್ನ ಎ ಇರುಕುಲು ಸುರುತೈ ನಾಮ ಬೊಕ್ಕ ಅರನವೇ ಬಿ ಇರುಕುಲು ರಡ್ಡನೇ ನಾಮ ಗೆಂದ್ಯ ಬಲ್ಲು ಎಲ್ಲಿಟ್ಟು ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಕರಿಯ ಪೂಜಾರಿಯರ್ನ ಇರುಕುಲು ಸುರುತೈ ನಾಮ ಬೊಕ್ಕ ಮಿಯಾರ್ ಜೋರ್ಕಟ್ಟೆ ಅನುಗ್ರಹ ಪ್ರಥಮ್ ಪ್ರಭಾಕರ್ ಶೆಟ್ಟಿಯರ್ನ ಇರುಕುಲು ರಡ್ಡನೆ ಇನಾಮಗು ಸಂಧ್ಯಾ ಬಲ್ಲು ಮಲ್ಲೇಟ ನಂದಳಿಗೆ ಶ್ರೀಕಾಂತ ಭಟ್ರನ ಬಿ ಇರುಕುಲು ಸುರುತ್ತ ಸ್ಥಾನ ಬೊಕ್ಕ ಕೊಳಕ್ಕೆ 20 ಭಾಸ್ಕರ ಎಸ್ಕೋಟಿಯನ್ರನ ಇರುಕುಲು ರಡ್ಡನೆ ಇನಾಮ ಗೆಂದ್ಯ ಮುಗಿತಲ ಲೀಸಡ್ ಕಂಬುಳ ಸಮಿತದ ಬೊಕ್ಕ ಭಿನ್ನರಿತದ ಇನಾಮ್ಲೇನ ಪಟ್ಟಿಯರು. ನಮ್ಮ ಧಾರ್ಮಿಕ ಕೇಂದ್ರಲೇಡು ಬರವು ಸಂಸ್ಕಾರ ಸಾಮಾಜಿಕ ಸಾಯದಂಚಿನ ಧರ್ಮ ಕಾರ್ಯ ನಡಪಡುವುದು ಶ್ರೀ ಈಶ ವಿಠಲದಾಸ ಸ್ವಾಮೀಜಿ ಪಂತೆರ ಕಾಪು ತಾಲೂಕು ಬೆಳಪುದ ಧರ್ಮ ಜಾರಂದಯ್ಯ ದೈವಸ್ಥಾನಡು ಶನಿವಾರ ನಡೆತಿನ ಧಾರ್ಮಿಕ ಸಭೆ ಸಮ್ಮಾನದ ಮರ್ಯಾದೆ ಲೇಸ್ಟ್ 6 ಆಶೀರ್ವಚನ ಕೊರಿಯರು. ಕಾಪು ತಾಲೂಕು ಬೆಳಪುದ ಧರ್ಮ ಜಾರಂದಯ್ಯ ದೈವಸ್ಥಾನಡು ಬ್ರಹ್ಮ ಕುಂಭಾಭಿಷೇಕ ಬೊಕ್ಕ ನೇಮದ ಲೆಕ್ಕುಡು ಜಾರಂದಯ್ಯ ಬಂಟೆರೆಗೆ ಬಂಗಾರದ ಮುಖ ಆಯುಧ ಪದ್ದೈಲೇನು ಮಲ್ಪಾದಿತ್ತದ ಐತ ಮೆರವಣಿಗೆ ತರಾವರಿ ಬಿರುದುಲಿದ ಒಟ್ಟುಗು ಶನಿವಾರ ಬಯ್ಯಾಗ ನಡತಂಡ
ರಾತ್ರ ನಡತಿನ ಧಾರ್ಮಿಕ ಸಭೆ ಸಮ್ಮನದ ಮರ್ಯಾದೆಲೆಸ್ಟ್ ಧರ್ಮ ಜಾರಂದಯ್ಯ ಸೇವಾ ಸಮಿತಿ ಪ್ರಧಾನ ಕಾರ್ಯಂತರ ರಮಾನಂದ ಪೂಜಾರಿ ಎತ್ಕೊಂಡು ಸುರುತ ಪಾತೆರ ಪಂಡ್ಯರ ಬೆಳಪು ಗ್ರಾಮ ಪಂಚಾಯತ್ ಗುರ್ಕಾರ್ಯರ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಗುರ್ಕಾರ್ಮೆಡ್ ಕೇಮಾರ್ ಸಾಂದೀಪನಿ ಸಾಧನಾಶ್ರಮದ ಶ್ರೀ ಈಶ ವಿಠಲದಾಸ ಸ್ವಾಮೀಜಿ ರೀತದ ಧಾರ್ಮಿಕ ಸಭೆ ಉದಿಪನಾಂಡ್ ಸ್ವಾಮೀಜಿ ಆಶೀರ್ವಚನ ಕೊಡ್ದು ನಮ್ಮ ಧಾರ್ಮಿಕ ಕೇಂದ್ರಲಿಡ್ ಪೂಜೆ ಉಚ್ಚಯದ ಒಟ್ಟುಗು ಬರವು ಸಂಸ್ಕಾರ ಸಾಮಾಜಿಕ ಸಹಾಯ ಸಾಕಾರದ ಧರ್ಮ ಕಾರ್ಯಲು ನಡಪುನಂಚಾವುಡು ಅಪಗ ಆರೋಗ್ಯ ಸಮಾಜ ಉಂಡಾಪುನೊಂದು ಪಂಡ್ಯರ ದುಂಬುದ ಶಾಸಕರ ಲಾಲಾಜಿ ಅರವಿಂದನ್ ಪಾತ್ರದ ಎಡ್ಡೆಪ್ಪು ಬೈಕಿಯರ ಬೆಟ್ಟಿಗೆ ವೆಂಕಟ ರಾಜತಂತ್ರಿ ನಟರಾಜತಂತ್ರಿ ಗುತ್ತಿನಾರ ಕೃಷ್ಣ ಶೆಟ್ಟಿ ಖಂಡಿಗುತ್ತು ಪ್ರಧಾನ ತಂಬಿಲ ಕರಿಪುನ ನಾರಾಯಣ ಪೂಜಾರಿ ಸಾನದ ಇಲ್ಲು ಸಂಕಲ್ಪ ಪೂಜಾರಿ ಮಲ್ಲಾರ ಸುರೇಶ್ ಪೂಜಾರಿ ಸಾನತೋಟ ಜಾರಂದಯ್ಯ ಪೂಜಾರಿ ಆದುಪುನ ಅಣ್ಣು ಪೂಜಾರಿ ಬಂಟನ ಪೂಜಾರಿ ಆದುಪುನ ಭಾಸ್ಕರ ಪೂಜಾರಿ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ಪ್ರಧಾನ ಕಾರ್ಯಂತರ ರಮಾನಂದ ಪೂಜಾರಿ ಮಕ್ಕಳಿಗೆ ಸಮ್ಮಾನದ ಮರ್ಯಾದೆ ಮಲ್ತಾರ ಬಂಗಾರದ ಮುಗ ಆಯುಧ ಪದ್ದೇಲನ ಸಮರ್ಪಣೆಗೆ ಸಹಾಯ ಸಹಕಾರ ಕೊರ್ನ ಮಹಾದಾನಿಲಿಗೆ ಬೊಕ್ಕ ದಾನಿಲಿಗೆ ಸಮ್ಮಾನದ ಮರ್ಯಾದೆ ಮಲ್ತಾರ ದೇವಿ ಪ್ರಸಾದ್ ಶೆಟ್ಟಿ ಗುರ್ಕಾರ್ಮೆದ ಪಾತ್ರ ಪಂಡದ ಬೆಳಪು ಗ್ರಾಮದ ಅಭಿವೃದ್ಧಿಗೆ ಧರ್ಮ ಜಾರಂದಾಯ ದೇಗುಲನ ಅನುಗ್ರಹಲ ಕಾರಣ ಅಂದು ಪಂಡ್ಯರ ಎಲ್ಲೂರು ವಿಶ್ವೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರರು ಅರುಣಾಕರ ಶೆಟ್ಟಿ ಕಳತೂರು ಕಾಪು ಪುರಸಭೆ ಸದಸ್ಯರು ಶೈಲೇಶ್ ಅಮೀನ್ ಧರ್ಮ ದೈವ ಜಾರಂದಯ್ಯ ಸೇವಾ ಸಮಿತಿ ಗುರ್ಕಾರ್ಯರ ಲೋಕೇಶ್ ಶೆಟ್ಟಿ ಬೆಳಪು ಗುತ್ತು ಬೊಂಬಾಯಿ ಸಮಿತಿ ಗುರ್ಕಾರ್ಯರು ಮೋಹನ ಚೌಟ ಮಧ್ಯ ಬೊಂಬಾಯಿ ಸಮಿತಿ ಪುಂಜೋಲೆನ ವಿಭಾಗದ ಗುರ್ಕಾರ್ದಿ ಪ್ರತಿಭಾ ಶೆಟ್ಟಿ ದುಬೈ ಬಿಲ್ಲವ ಸಂಘದ ಗುರ್ಕಾರ್ಯರು ಸತೀಶ್ ಪೂಜಾರಿ ಬೆಳಪು ಸಮಿತಿದ ಸುಭಾಷ್ ಚಂದ್ರ ಶೆಟ್ಟಿ ದೊರೆಗಳಗುತ್ತು ಸುಬ್ಬಯ್ಯ ಶೆಟ್ಟಿ ಕಲ್ಲುಂಜೆ ರಮೇಶ್ ಶೆಟ್ಟಿ ಸಾಣೂರು ಮಧ್ಯ ಸಂತೋಷ್ ಶೆಟ್ಟಿ ಕಲ್ಲಾಪುಗುತ್ತು ಧಾರ್ಮಿಕ ಸಭೆಟಿತ್ತೆರ ಸಮಿತಿದ ಪಣು ಗುರ್ಕಾರ್ಯರ ಪ್ರಕಾಶ್ ಬಿ ಅಂಚನ್ ಸೊಲ್ಮೆ ಸಂದಾಯರ ಉಪನ್ಯಾಸಕ್ಕೆ ಅರ್ಪಿತಾ ಶೆಟ್ಟಿ ಕಾರ್ಯಕ್ರಮ ಸುಧಾರ್ತೆರ ಕರಿಸತಿ ಕೇರಳ ಫ್ಲಡ್ ಬತ್ತನ್ ಚೆನ್ನೈ ವರ್ತಿ ಪೊನ್ನ ಅಭಿರಾಮಿ ಬಂಪಿನಂಚಿನ ಎಡಮನೆ ಕ್ಲಾಸ್ ತಪೊನ್ ಎಡಮನೆ ಕ್ಲಾಸ್ ಕಲ್ಪನೆ ಏನ್ ಸೈಕಲ್ ದೇತ ನೋಡು ಒಂದು ಬಂದದ್ದು ಕಾಸು ಒಟ್ಟು ಮಲ್ತಿಪ್ಪಾಲ್ ಸೈಕಲ್ ದೇತ ನೋಡು ಬಂದು ಕಾಸು ಒಟ್ಟು ಮಲ್ತೀತಿನ ಅಂಚಿತಿನ ಅಭಿರಾಮಿ ಕೇರಳ ಫ್ಲಡ್ ಬರ್ಪುನ್ ಫ್ಲಡ್ ಬಂದಾಗ ಸೀದಾ ಕಾಸಿನ ಪತ್ತೊಂಬೋದು ಡಿ ಸಿ ಆಫೀಸಿಗೆ ಒಂದು ಕೊರ್ಪಲ್ ತುಲೆ ಯಾನ್ ಸೈಕಲ್ ದೇತ ನೋಡು ಒಂದು ಬಂದದ್ದು ಮಲ್ದಿನ ಅಂಚಿತಿನ ಕಾಸೊಂದು ಉನೇನು ಇತ್ತ ಯಾನು ಫ್ಲಡ್ ಬನ್ನಾಗ ಜನಕ್ಕುಲು ಕಷ್ಟಡುಪ್ಪುನಾಗ ಯಾನು ಸೈಕಲ್ ದೇತೊನ್ನ ಸಮತ್ ಉನೇನು ಏರೆ ಗಂಡಲ ಬಡವೆರೆ ಕೊರ್ಲೆ ಅಂತ ಬಂದು ಡಿ ಸಿ ಆಫೀಸಿಗೆ ಕೊರ್ಪಾಲ್ ಉನೇನು ಡಿ ಸಿ ದಾದ ಮಲ್ಪೇರು ಮೀಡಿಯಾ ಅನೌನ್ಸ್ ಮಲ್ಪೇರು ತುಲೆ ಅದಾಗನೆ ಸೈಕಲ್ ಕಂಪೆನಿದಾಗುಲ್ ಬತ್ತಲೆ ಕೊಂಚ ಫ್ರೀ ಸೈಕಲ್ ಕೊರ್ಪೇರ ರೀ ಗಿವಿಂಗ್ ಇಸ್ ರಿಸೀವಿಂಗ್ ಯಾನ್ ಏಪಲ ಬಂದ ನಮ್ಮ ಏನ ಕೊರ್ಪ ಅವು ನಂಗೆ ಪಿರ ದಿಕ್ಕುನ್ ನಮ್ಮ ಎಡ್ಡೆ ಮಲ್ತಾಡ ಎಡ್ಡೆ ದಿಕ್ಕುನ್ ಹಾಲ್ ಮಲ್ತಾಡ ಹಾಲ್ ದಿಕ್ಕುನ್ ನಂಗೆ ಗಿವಿಂಗ್ ಇಸ್ ರಿಸೀವಿಂಗ್ ಅಂತ ಬಂದ್ಪಾಯನ ಏಪ ನಮ್ಮ ಕೊರ್ಪಿನ ಪಿರ ದಿಕ್ಕುನ್ ನಮ್ಮ ಒಂಜಿ ಈ ಜನ್ಮದ ಪುಣ್ಯ ಅಂದೇನು ಬೆಳಪು ಗ್ರಾಮದ ಒಂಜಿ ಜಾರಂದಾಯೆ ಸ್ವರ್ಣ ಮುಕೊಟ್ಟು ಇದನ್ನಂಕ ನಾನು ಎಲ್ಲೆಡ್ದು ಬಕ್ಕ ಅನುಗ್ರಹ ಮಲ್ಪನಂಚಿನ ಒಂಜಿ ಮಲ್ಲ ಒಂಜಿ ಯೋಗ ಇದು ಜಾರಂದಾಯೆ ಬಂಟೆ ಅಂಚನೆ ಎಲ್ಲ ನಡಪನಂಚಿನ ನೇಮೋಡು ನಂಗೆ ಬಂಗಾರದ ಕರ್ಸಲೆಡು ನಮ್ಮ ಅನುಗ್ರಹ ಮಲ್ತದು ನಮ್ಮ ಜೀವನ ಪೂರ ಬಂಗಾರಮಯ ಅವಡು ಪಂಪಿನ ಒಂಜಿ ಮಲ್ಲ ಸಂಕಲ್ಪ ನಮ್ಮ ಮಾತ ಭಕ್ತೇರ್ನ ಇದು ಜಾರಂದಾಯನ ಕಾರಣಿಕ ಎಂಗುಲ್ ಪೂರ ಅನುಭವಿಸಿದ್ದು ನಕಲು ಜಾರಂದಾಯೆ ನಮ್ಮ ಇಷ್ಟಾರ್ಥವನ್ನು ನೆರವೇರುವ ಮಲ್ಪನಂಚಿನ ಒಂಜಿ ಧರ್ಮ ದೈವ ಕುಡ್ಲದ ಬಾರಿ ಪಿರಾಕದ ಕೋರ್ದಪ್ಪು ದೈವಸ್ಥಾನಲ್ಲಿಡು ಒಂಜಾತುಪ್ಪುನ ಕಂಕನಾಡಿ ಸೂಟರ್ಪೇಟೆ ಕೋರ್ದಪ್ಪು ದೈವಸ್ಥಾನಡು ವರ್ಷಾದ ನೇಮ ಅಂಗಾರಮುಟ ನಡ್ತೊಂದುಂಡು ಶನಿವಾರ ಭಗವಾನ್ ಬಬ್ಬುಸ್ವಾಮಿ ಬೊಕ ತನ್ನಿಮಾನಿಗ ದೈವಲೆನ ನೇಮ ಗಡ್ದಡು ನಡತಂಡ ಕುಡ್ಲದ ಕಂಕನಾಡಿ ಸೂಟರ್ಪೇಟೆ ಕೋರ್ದಬ್ಬು ದೈವಸ್ಥಾನಡು ವರ್ಷದ ನೇಮ ಅಂಗಾರಮುಟ ನಡ್ತೊಂದುಂಡು ಶನಿವಾರ ರಾತ್ರಿ ಭಗವಾನ್ ಬಬ್ಬುಸ್ವಾಮಿ ಬೊಕ ತನ್ನಿಮಾನಿಗ ನೇಮ ಆಟಣೆ ಆದಿತ್ತಂಡು ಕಾಂಡೆ ಹೋಮ ನಡಪಾದ ಭಂಡಾರ ಎಳ್ದು ಮಧ್ಯಾಹ್ನ ಜಾಗಿದ ಗುಡಿಗನ ಕೋಲ ನಡಪಾದ ರಾತ್ರಿ ಭಗವಾನ್ ಬಬ್ಬುಸ್ವಾಮಿ ಬೊಕ ತನ್ನಿಮಾನಿಗ ದೈವಲೆನ ನೇಮ ಗಡ್ದಡ್ ನಡತಂಡು ಕೌಡರ ಬೊಮ್ಮಗ ಬೊಕ್ಕ ಕಚ್ಚೂರ ಮಾಲ್ದಿಗೆ ಶಿವದೇವರನ ಅಂಶನೆ ಕಾಣಿಕದ ಮಗ್ಯಾದ ಪುಟ್ಟಿನ ಬಬ್ಬುಸ್ವಾಮಿ
ಕೋಡಿದ ಬಬ್ಬು ಕೋಡ್ದಬ್ಬು ಕೋಟೆ ಕಟ್ಟುನ ಕಾಪುನ ಬಬ್ಬು ಕೋಟೆದ ಬಬ್ಬು ಕೋರಿಲೆನ್ ಗಿಡ್ದ ಪಿರ ಜುವ ಮಲ್ತೊಂದಿತ್ತೆನ ಕೋಡ್ದಬ್ಬು ದೈವಲಿಗ ರಾಜ ದೈವರಾಜ ಇಂಚ ತುಳುನಾಡು ಬೇತ ಬೇತ ಪುದರ್ಲೆಡ್ ಆರಾಧನೆ ನಡ್ತೊಂದುಂಡು ನೀರ ಒಸರ್ತಿಯರೆ ಬಬ್ಬುನು ಗೂವೆಲ್ಗೆ ಜಪಡಾದ ಬಗೆ ಮಾನಿಲು ಗೂವೆಲ್ಗೆ ಗರ್ಗಲ್ಲು ಮುಚ್ಚಿದು ಬಿಡ್ನಾಗ ಗೂವೆಲೆಡ್ದು ಮಿತ್ತು ಒಯ್ತದು ಬಚಾವ್ ಮಲ್ತಿನ ತನ್ನಿ ಮಾನಿಗ ಮಿಗ್ದಿಯಾದು ಒಟ್ಟುಗಿತ್ತೊಂದು ಕಾಯ ಬಿಡ್ದು ಮಾಯಗ ಸಂದದ ಬಬ್ಬು ಸ್ವಾಮಿ ಬೊಕ ತನ್ನಿ ಮಾನಿಗ ಭಕ್ತರನ್ನ ಕೈಡ್ದು ನೇಮನಿರಿ ಪಡೆವೊಂದಿತ್ತದ ಸೂಟರ್ಪೇಟೆಡು ಭಾರಿ ಸಂಭ್ರಮಡು ನೇಮ ನಡತಂಡ ಮನದಾನಿ ಪುಲ್ಯಕಾಂಡ ದೈವಸ್ಥಾನದ್ದು ಸೂಟರ್ಪೇಟೆ ಮುಖ್ಯ ಆನೆ ಬಾಕಿಲ್ ಮಠ ಕೋಡ್ದಪ್ಪನ ರಾಜಸವಾರಿ ನಡಪಾದ ಅಕ್ಕೇರಿಗೆ ದೈವಸ್ಥಾನಡು ಬೂಲ್ಯಾಂಡ್ ಸೂಟರ್ಪೇಟೆ ದೈವಸ್ಥಾನದ ಗುರಿಕಾರ್ಯರೇ ರಾಘವೇಂದ್ರ ರಾವ್ ಪ್ರಧಾನ ಕಾರ್ಯಂತರ ಜಗದೀಶ್ ಚಂದ್ರ ಅಂಚನ್ ಸೂಟರ್ಪೇಟೆ ಪಣವದ ಗುರಿಕಾರ್ಯರೇಸ್ ನವೀನ್ ಪ್ರಧಾನ ತಂಬಿಲ ಕರಿಪುನ ಎಸ್ ಗಣೇಶ್ ಬೊಕ ಗ್ರಾಮ ಸದಸ್ಯರು ಊರು ಪರ ಊರ್ಲೆನ ಭಕ್ತರು ನೇಮತುದು ಇಮ್ಮನಟೊಂಡಿರ ಸೋಮವಾರ ಬಯ್ಯಗ ಧರ್ಮ ದೈವದ ನೇಮ ರಾತ್ರಿ ಸುಬ್ಬಿಗುಳಿಗ ಬೊಕ ಸುಬ್ಯಮ್ಮ ದೈವಲೆನ ನೇಮ ನಡತೊಂದುಂಡು ಅಂಗಾರ ಮಧ್ಯಾಹ್ನ ಪದ್ರಾಡರೆಕ್ ಸಂಕಲೆಗುಳಿಗ ದೈವದ ಕೋಲ ರಾತ್ರಿ ಕೊರಗಜನ ಕೋಲ ನಡಪರೆ ಉಂಡು. ಸಸಿಬಿತ್ಲು ಶ್ರೀ ಭಗವತಿ ದೇವಸ್ಥಾನಡು ಶನಿವಾರ ಬ್ರಹ್ಮಕಲಶದ 4ನೇ ಧಾರ್ಮಿಕ ಸಭೆ ನಡೆತಂಡು ಬೊಂಬಾಯಿ ಸಮಿತಿದ ಗುರುಕಾರ್ಯರು ವೇದ ಪ್ರಕಾಶ್ ಶ್ರೀಯಾನ್ ಗುಲಾಬಿ ನೀಲಯ್ಯ ಕೋಟ್ಯಾನ್ ಸಸಿಬಿತ್ಲೆ ಇಂಚ ಕ್ಷೇತ್ರಗಾದ ಸೇವೆ ಸಂದಾಯನಕ್ಲಿಗೂ ಸಮ್ಮನದ ಮರ್ಯಾದೆ ಮಲ್ತೆರ ಹಳೆಂಗಡಿ ಸಸಿಬಿತ್ಲು ಶ್ರೀ ಭಗವತಿ ದೇವಸ್ಥಾನಡು ನಡೆತಿನ ಬ್ರಹ್ಮಕಲಶದಲ್ಲಿ ಕೂಡ 4ನೇ ಧಾರ್ಮಿಕ ಸಭೆ ಶನಿವಾರ ನಡೆತಂಡು ದೇವಸ್ಥಾನದ ಆಡಳಿತ ಮುಕ್ತೇಸರರ ಚಂದ್ರಶೇಖರ ಬೆಳ್ಚಡ ಎತ್ಕೊಂಡಿರ ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಬೊಕ ಬಿನ್ಯರ್ ಸೇರಿದ ಧಾರ್ಮಿಕ ಸಭೆಯನ್ನು ಉದಿಪನ ಮಲ್ತಿರ ಸ್ವಾಮೀಜಿಯರ ಆಶೀರ್ವಚನ ಕೊಡ್ದು ಭಕ್ತರನ ಉದ್ಧಾರಗಾದ ಕೇರಳೊಡ್ದು ಬತ್ತಿನ ಭಗವತಿ ಮುಲ್ಪ ನೆಲೆ ಉಡ್ತೇರ ಅರೆನ ಉಚ್ಚೆ ಹಿಡ್ದು ನಮ್ಮ ಉದ್ಧಾರ ಸಾಧ್ಯ ಅಂದುಕೊಂಡಿರ ಅನುವಂಶಿಕ ಮುಕ್ತೇಸರಿರ್ಬಕ ಪ್ರಧಾನ ಪೂಜೆ ಮಲ್ಪನ ಶ್ರೀನಿವಾಸ ಯಾನೆ ಅಪ್ಪು ಪೂಜಾರಿ ಪಾತ್ರದ ಮೂಜಿ ನಮೂನೆಡು ದೇವಸ್ಥಾನ ಪರಿವರ್ತನೆ ಆತನ ಒಂದು ಮೂಜನೇ ಬ್ರಹ್ಮಕಲಶ ನಳಿನ್ ಕುಮಾರ್ ಕಟೀಲ್ ದುಂಬಾಳ್ತೆಡ್ ಮುಲ್ಪ ಮಾತಾರೀತಿದ ಅಟ್ಟಣೆ ನಡೆತದಂಡು ಅವು ಬಾರಿ ಸಂತೋಷದ ಸಂಗತಿ ಮಾತ್ರೆಗಳ ಸೊಳ್ಳೆ ಸಂದಾವೆಂದು ಪಂಡ್ಯರ ಬೊಂಬಾಯಿ ಸಮಿತಿದ ಗುರ್ಕಾರ್ಯರು ವೇದ ಪ್ರಕಾಶ ಶ್ರೀಯಾನ್ ಬಕ ಅರೆನ ಬಡಿದಿಗ ಸಮ್ಮನದ ಮರ್ಯಾದೆ ಮಲ್ತೆರ ಸಸಿಬಿತ್ಲದ ಗುಲಾಬಿ ನೀಲಯ್ಯ ಕೋಟ್ಯಾನ್ರಿಗೆ ಇಸೇಸ ಮರ್ಯಾದೆ ಅರ್ಪಣೆ ಸಂದೀಪ್ ಸಸಿಬಿತ್ಲು ಮೇರೆಗೆ ಮರ್ಯಾದೆ ಅರ್ಪಣೆ ದೇವಸ್ಥಾನಗಾದ ಇಸೇಸ ಸೇವೆ ಸಂದೈನಕ್ಲೆಗೆ ದಾನಿಲಿಗೆ ಸಮ್ಮನದ ಮರ್ಯಾದೆ ಮಲ್ತೆರ ಬೊಂಬಾಯಿ ಮಗುವೀರ ವ್ಯವಸ್ಥಾಪನಾ ಮಂಡಳಿ ಗುರ್ಕಾರ್ಯರು ಗಣೇಶ್ ಕಾಂಚನ್ ಬೊಂಬಾಯಿ ಮಗುವೀರ ಮಹಾಜನ ಸೇವಾ ಸಂಘದ ಸಂತೋಷ್ ಪುತ್ರನ್ ಸಾರಂತಯ್ಯ ಗರುಡಿ ಬ್ರಹ್ಮಕಲಶ ಸಮಿತಿ ಗುರ್ಕಾರ್ಯರು ಸಿಬಿ ಕರ್ಕೆರ ಭಾರತ್ ಬ್ಯಾಂಕ್ ಗುರ್ಕಾರ್ಯರು ಒಕ ರಾಷ್ಟ್ರೀಯ ಬಿಲ್ಲವ ಮಹಾಮಂಡಲದ ಗುರ್ಕಾರ್ಯರು ಸೂರ್ಯಕಾಂತ್ ಜಯ ಸುವರ್ಣ ದೇವಾಡಿಗ ಮಹಾಮಂಡಲದ ಗುರ್ಕಾರ್ಯರು ಧರ್ಮಪಾಲ ಯು ದೇವಾಡಿಗ ದುಂಬುದ RBI ಅಧಿಕಾರಿ ಚಂದ್ರಕಾಂತ್ ಎಸ್ ಪುತ್ರನ್ ಬೊಂಬಾಯಿ ಬಿಲ್ಲವರ ಅಸೋಸಿಯೇಷನ್ ಮರ್ಯಾದೆ ಗುರ್ಕಾರ್ಯರು LV ಅಮೀನ್ ಇಂಚ ಬೇತೆ ಬೇತೆ ಸಂಘ ಸಂಸ್ಥೆಲಿನ ನಾಯಕರು ಆಡಳಿತ ಸಮಿತಿ ಗುರ್ಕಾರ್ಯರು ವಾಮನ್ ಇಂಡಿಯಾ ಸೇರಿನಂಚ ಸಮಿತಿಲಿನ ಪದಾಧಿಕಾರುలు ಧಾರ್ಮಿಕ ಸಭೆಟಿತ್ತರು. ಸಸಿ ಎತ್ಲದ ಮಣ್ಣಡು ನಮ ಉಲ್ಲಾ ಪನ್ಪುನನೆ ನಮಕ್ ಒಂಜಿ ಭಾಗ್ಯ ಹಿರಿಯಾಕುಲು ಮಾತಾವೇನು ಮಲ್ತೊಂದು ಸಾನ್ನಿಧ್ಯನ ಬುಳೆಪಾವೊಂದು ಜಗತ್ತದ ವ್ಯಾಪ್ತಿ ಅಂಚ ವಿಶಾಲ ಅಂಡ ಅಂಚೆನೆ ಅಮ್ಮನಲ ವ್ಯಾಪ್ತಿ ವಿಶಾಲ ಆವುಡು ಪನ್ಪುನ ದೃಷ್ಟಿಡು ಊರ್ವರ್ಮೆತ್ತಿನ ಅಮ್ಮನ ಜೋಕುಲು ಮಾತ ಒಂಜಿ ಜಗಡು ಸೇರ್ದು ಪುನರಪಿ ಅಮ್ಮನ ಒಂಜಿ ಪೊರ್ಲು ಮಲ್ಪೋಡು ಪನ್ಪುನ ಈ ದೃಷ್ಟಿಡು ಊರು ಇಪ್ಪು ಪರ ಊರು ಇಪ್ಪು ಅರ್ಥಾತ್ ಬೊಂಬೈ ಉಪ್ಪು ಮಹಾರಾಷ್ಟ್ರ ಇಪ್ಪು ಮಾತ ಸೇರ್ದು ಅಮ್ಮನ ಜೋಕುಲು ಅರೇನು ಪೊರ್ಲು ಮಲ್ತೊಂದು ಉಲ್ಲೇರು ಪನ್ಪುನ ಒಂಜಿ ಮಲ್ಲ ಸೊಗಸ್ಸು ಪುದರ ಪರಿವರ್ತನೆ ಆತನ ಅವು ಬೇತೆ ವಿಷಯ ಭಾರತ ಎಂಚ ಇಂಡಿಯಾ ಆತನ ಅಂಚೆ ದೈ ಬಿತ್ತಲ್ಲ ಸಸಿ ಬಿತ್ತಲ್ಲ ಸಸಿ ಹಿತ್ತಲ ಆತನ ಒಂಜಿ ಸಮಾಜನ ಗಟ್ಟಿ ಮಲ್ಪುನ ಮೂಲಕ ಅಮ್ಮ ಕೇರಳದ ಮಧುರೈ ಊರುಡ್ದು ಬತ್ತೇರು ಪನ್ಪುನ ಒಂಜಿ ಪುದರುಂಡಮ್ಮ ನಮ್ಮ ಮುಲ್ಪ ಪುಟ್ಟದು ಅಮ್ಮನ ಕೈತಡ್ಡ ಅಮ್ಮನ ದರ್ಶನ ಮಲ್ತದು
ಒಂಜಿಗೇಣ ಬಂಜಿಗಾದ ಪರಬೂರು ಸೇರಿದನಾಗಲು ಇನಿಮಾಮಲ್ಲ ದಾನಿನಾಗಲಾದ ನಮ್ಮ ವೇದಿಕೆಗಳು ಮಿನಿಗೊಂದುಲ್ಲೇರು ಮಾತೆಲ್ಲ ತೋಜೋಣ ಒಂದು ಮೂಜನ ಬ್ರಹ್ಮರಸ ಸ್ವಲ್ಪ ತೈನೆಡ್ದು ಒಂದು ಮೂಜನ ಬ್ರಹ್ಮರಸ ಮೂಜಿ ನಮ್ಮನಿಡು ಪರಿವರ್ತನ ಆಡು 20 ತೈನೆಡ್ದು ಬರ ನಮ್ಮಡಿ ಪರಿವರ್ತನ ಆಡು 14 ಇಸ್ವಿಡಂಜಿ ಪರಿವರ್ತನ ಆಡು ಇತ್ತ 11 ಕರಿದು 16 ದಿವಸ ಈ ಪರಿವರ್ತನ ಆಡು ನನ್ನ ದಾದವಡು ನಂಗೆ ಮಸ್ತ್ ದೇವ್ರಿಗೆ ಕೊರಿಯರು ನನ್ನ ಜನಕುಲ್ಲಿಗೆ ಭಕ್ತರಿಗೆ ಬರು ತಂಗ ಉಪ್ಪರೆ ಕುಲ್ಲರೆಗೆ ಸರಿಯಾದ ವ್ಯವಸ್ಥೆ ಮಲ್ಪರೆಗೆ ಒಂದು ಜಾಗದ ಭೂಮಿಯನ್ನು ನನತ್ತಿನ ಜನಾಂಗ ಆಯ್ಕೆ ಬೋಡ್ತಿನ ವ್ಯವಸ್ಥೆ ಮಲ್ಪೇರಿ ಒಂಜೆ ಆಕ್ಷಿ ಒಂದು ಕುಡ್ಲದ ಕುಡುಪು ಭಟ್ರನ ಕಲ್ಲುಟ್ಟಿ ಎಂದು ಪುದರ್ಪೋಯಿನ ಕುಡುಪು 10 ಸಂಸ್ಥೆ ಇರ್ಬಕ ಕರಿದುಪೋಯಿ ಕುಡುಪು ಅನಂತ ಭಟ್ರನ ಇಲ್ಲಲ್ದ ಆರಾಧನೆದ ದೈವಲಾಯಿನ ಕಲ್ಲುಟ್ಟಿ ಕಾಳಮ್ಮ ಕಲ್ಕುಡಬಕ ಪರಿವಾರ ದೈವಲೆಗೆ ಶನಿವಾರ ರಾತ್ರಿ ವರ್ಷದ ಕೋಲ ಬಲಿ ನಡೆತಂಡು ತುಳುನಾಡ ಮಾಮಲ್ಲ ಕಾರ್ಣಿಕದ ದೈವ ಅದುಪ್ಪನ ಕಲ್ಲುಟ್ಟಿ ಕೆಲ್ಲತ್ತ ಮಾರನಾಡ ಶಂಭು ಕಲ್ಕುಡರ್ನ ಮಗಳು ಕಾಲಮ್ಮ ಅಣ್ಣೆಬೀರು ಕಲ್ಕುಡನ ಒಟ್ಟಿಗೂ ಕಾಯಬಿಡ್ದು ಮಾಯಗೆ ಸಂದದ ಕಲ್ಲುಟ್ಟಿ ದೈವ ಆದ ಕೆಲವು ಜಾಗಲೆಡ್ ಕಲ್ಕುಡನ ಒಟ್ಟಿಗೂ ಹೆಚ್ಚಿನ ಕಡೆಟ್ಟು ಪಂಜುರ್ಲಿ ದೈವದ ಒಟ್ಟಿಗೂ ಆರಾಧನೆ ಪಡೆಯೊಂದು ಬೈದಿನ ಸತ್ಯಲಾದಿತ್ತದ ಕುಡ್ಲದ ಕುಡುಪುಡು ಭಟ್ರನ ಕಲ್ಲುಟ್ಟಿ ಪಂಡಿ ಪುದರ್ ಪಡೆತಂಡ ಒಟ್ಟಿಗೂ ಕಾಳಮ್ಮ ಪುದರಡ್ಲ ನಮ್ಮೊಂದು ಬೈದರ ಕುಡುಪು 10 ಸಂಸ್ಥೆ ಇರ್ಬಕ ಕರೆದುಪೋಯಿ ಕುಡುಪು ಅನಂತ ಭಟ್ರನ ಇಲ್ಲಲ್ದ ದೈವಲಾದುಪ್ಪನ ಕಲ್ಲುಟ್ಟಿ ಕಾಳಮ್ಮ ಕಲ್ಕುಡಬಕ ಪರಿವಾರ ದೈವಲೆಗೆ ವರ್ಷದ ಕೋಲ ಬಲಿ ಶನಿವಾರ ರಾತ್ರಿ ನಡೆತಂಡ ಬಾಲಕೃಷ್ಣ ಭಟ್ರನ ಪೌರಾಹಿತ್ಯಡು ದೈವಸ್ಥಾನ ಶುದ್ಧ ಮಲ್ಪನ ಕಾರ್ಯ ಶುದ್ಧ ಕಲಸ ವಾಸ್ತು ಹೋಮ ವಾಸ್ತು ಬಲಿ ನಡೆತದ ದೈವಲಿಗೆ ಪರ್ವ ಸೇವೆ ಬಯ್ಯಗ ಪೊರ್ತು ಕಂತಿ ನಡೆದ ಬಕ್ಕ ಕಲ್ಲುಟ್ಟಿ ಕಾಳಮ್ಮ ಕಲ್ಕುಡ ದೈವಲೆನ ಕೋಲುಗು ಎಣ್ಣೆ ಪುಲಿಯ ಸೇವೆ ಹಿಡಿದು ಬಕ್ಕ ನುಪ್ಪು ಪ್ರಸಾದ ಆದ ಕೋಲ ಸುರುವಾಂಡ ದೈವಸ್ಥಾನದ ಮಿತ್ತ ಚಾವಡಿಡು ಗಗ್ಗರ ದೆಚ್ಚಿ ತೀರ್ಥ ಚಾವಡಿಡು ನಲಿಕೆ ದಚ್ಚಿ ಗುಳಿಗ ಪಂಜುರ್ಲಿ ದೈವಲಿಗೆ ನಲಿಕೆ ದಚ್ಚಿ ನಡಪಾದು ಬೂಲ್ಯಾಂಡ್ ಊರು ಪರವೂರ್ಲೆನ ದಿಂಜ ಜನ ಭಕ್ತರು ಕುಡುಪು ಅನಂತ ಭಟ್ರನ ಕುಟುಂಬ ಸಂಸಾರದಕ್ಲು ಭಟ್ರ ಕಲ್ಲುಟ್ಟಿ ಸೇವಾ ಸಮಿತಿದ ಜನಾರ್ದನ ಕುಡುಪು ಚಂದ್ರಹಾಸ ಕುಡುಪು ಬಕ ಪದಾಧಿಕಾರುಲು ಸದಸ್ಯರು ಕೋಲತುದು ದೈವಲೆನ ಇಂಬು ನಟ್ಟೊಂಡಿರ ಕುಡ್ಲದ ಪಚ್ಚನಾಡಿ ಗ್ರಾಮದ ಬಂದಲೆ ಜುಮಾದಿ ಬಂಟ ದೈವಸ್ಥಾನ ಸಮಿತಿದ ನಿಲೆಟ ವರ್ಷದ ನೇಮ 2 ದಿನ ನಡೆತಂಡು ಶನಿವಾರ ರಾತ್ರಿ ಜುಮಾದಿ ಬಂಟೆರೆಗೆ ನೇಮ ಕೊಡ್ದು ಇಂಬು ನಟ್ಟೊಂಡಿರ ಸಾರಾಳ ಜುಮಾದಿ ಕಾಂತೇರಿ ಜುಮಾದಿ ಮರ್ಲು ಜುಮಾದಿ ಧೂಮ್ರ ಜುಮಾದಿ ಪಡ್ಡೆ ಜುಮಾದಿ ಕುಂಬ್ಳೆ ಸುಮ್ಮೆ ಜುಮಾದಿ ನೀಚ ಜುಮಾದಿ ಪಟ್ಟದ ಜುಮಾದಿ ಮಲೆ ಜುಮಾದಿ ಪಂಚ ಜುಮಾದಿ ಇಂಚ ಜುಮಾದಿ ದೈವಲೆ ತರಾವರಿನ ಮುನ್ನಿಡು ನಮ್ಮೊಂದು ಬೈದರ
ಜುಮಾದಿ ಮರ್ಲು ಜುಮಾದಿ ಕಾಂತಿರಿ ಜುಮಾದಿ ಸತ್ಯಲೆನ ಆರಾಧನೆ ನಡತೊಂದು ಬೈದಂಡು ಕುಡ್ಲದ ಪಚ್ಚನಡಿ ಗ್ರಾಮದ ಬಂದಲೆ ಜುಮಾದಿ ಬಂಟ ದೈವಸ್ಥಾನದ ಸಮಿತಿದ ನಿಲೆಟ್ ವರ್ಷದ ನೇಮ 2 ದಿನ ನಡತಂಡು ಶನಿವಾರ ರಾತ್ರಿ ಜುಮಾದಿ ಬಂಟೆರನ ನೇಮ ಆಟಣೆ ಆದಿತ್ತದು ಆನಿ ಪುಲ್ಯ ಕಾಂಡೆ ಬಂಡಾರ ಹಿಡ್ದು ಕಾಂಡೆ ಮೈಸಂದಯ್ಯ ಜಾರಂದಯ್ಯ ಬಂಟ ಮರ್ಲು ಜುಮಾದಿ ಬಂಟ ದೈವಲೆ ನೇಮ ನಡಪಾದ ರಾತ್ರಿ ಕ್ಷೇತ್ರದ ಪ್ರಧಾನ ದೈವ ಜುಮಾದಿ ಬಂಟೆರೆಗೆ ನೇಮ ನಡತಂಡು ಬಂದಳೆ ಜುಮಾದಿ ಬಂಟ ದೇವಸ್ಥಾನ ಸಮಿತಿದ ಗುರ್ಕಾರ್ಯರು ಬಾಲಕೃಷ್ಣ ಕುಕ್ಯಾನ್ ಪಚ್ಚನಾಡಿ ಮರ್ಯಾದಿ ಗುರ್ಕಾರ್ಯರು ಪಂಜೋಲನ ಘಟಕದ ಕ್ಲುಬಕ ಸರಕೋಡಿ ಗುತ್ತು ಭರತ್ ಪೂಜಾರಿ ತೋಯಿಪಾಲ್ ಗುತ್ತು ರಮೇಶ್ ಪೂಜಾರಿ ಮೂಡಿಲ್ಲು ಗುತ್ತು ರಾಕೇಶ್ ಪೂಜಾರಿ ನಡುಗುತ್ತು ಸುಜಿತ್ ಪೂಜಾರಿ ಬಂಡಾರೆಲ್ಲಲ್ದ ಮುಂಡ ಪೂಜಾರಿ ಬೊಕ ದೇರ ಪೂಜಾರಿ ಕುಟುಂಬದಕ್ಲು ಊರು ಪರವುರ್ಲೆನ ಭಕ್ತಿರು ನೇಮ ತುದು ಬೂಲ್ಯದೆ ತೊಂಡೆರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಗಿಣನನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.